ರಾಜಕೀಯ ಹಾಗೂ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿದ ಘಟನೆಯೊಂದರ ಬಗ್ಗೆ ಮಾತನಾಡಲು ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸಾಮಾನ್ಯವಾಗಿ ಕೊಲೆಗಳು ನಡೆದಾಗ ಅದು ಹಂತಕನ ಹಾಗೂ ಸಾವನ್ನಪ್ಪಿದವರ ಕುಟುಂಬದ ಮೇಲಷ್ಟೇ ಪರಿಣಾಮ ಉಂಟು ಮಾಡುತ್ತದೆ. ಆದರೆ ಈ ಕೊಲೆ ಹಾಗಲ್ಲ, ಇಡೀ ಒಂದು ಸಮಾಜವನ್ನ ಕಲುಕಿತ್ತು. ಆ ತಲೆಮಾರಿಗೆ ಆದ ಘಾಸಿ ಮುಂದಿನ ತಲೆಮಾರಿಗೂ ಅದನ್ನ ಪಾಸ್ ಆನ್ ಮಾಡಿತ್ತು. ಅದು ಸೃಷ್ಟಿಸಿದ ಕಂದಕ, ದಿಗಿಲು, ರಾಜಕೀಯ ಲಾಭ ಹಲವು ದಶಕಗಳ ಬಳಿಕ ಈಗಲೂ ಇದೆ. ಹೌದು, ಇಂದಿಗೆ ಸರಿಯಾಗಿ 27 ವರ್ಷಗಳ ಹಿಂದೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳ ಬರ್ಬರ ಹತ್ಯೆಯಾಗುತ್ತದೆ. ಕಾಮಾಂಧನೊಬ್ಬ ಅತ್ಯಂತ ವಿಕೃತವಾಗಿ, ಅತಿ ಭೀಕರವಾಗಿ ಆಕೆಯನ್ನ ಕೊಂದು ಮುಗಿಸಿದ್ದ. ಕೃತ್ಯದ ಬರ್ಬರತೆಯನ್ನ ಕಂಡು ಇಡೀ ಕಾಲೇಜ್ ಕನಲಿ ಹೋಗಿತ್ತು. ಸಮಾಜ ಕ್ಷುದ್ರಗೊಂಡಿತ್ತು. ಅದೊಂದು ಘಟನೆಗೆ ಸಮಾಜ ಹಾಗೂ ವಿದ್ಯಾರ್ಥಿಗಳು ಪ್ರತಿಕ್ರಿಯಿಸಿದ ರೀತಿ ಅಷ್ಟೇ ಘೋರವಾಗಿತ್ತು. ಅಂದು ಆಗಸ್ಟ್ 7, 1997 ನಾಗರ ಪಂಚಮಿಯ ಹಿಂದಿನ ದಿನ. ಆಕೆ ಸೌಮ್ಯ ಭಟ್. ಆಕೆ ಪುತ್ತೂರು ಪೇಟೆಗಿಂತ 6-7 ಕಿಲೋಮೀಟರ್ ದೂರದಲ್ಲಿದ್ದ ಕೆದಿಲದ ವಡ್ಯದವಳು. ಆಕೆ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ ವರ್ಷದ BSc ವ್ಯಾಸಂಗ ಮಾಡುತ್ತಿದ್ಲು. ಸ್ನಿಗ್ಧ ಸೌಂದರ್ಯದ, ಕಡಿಮೆ ಮಾತಿನ, ಸರಳ ಸಜ್ಜನಿಕೆಯ, ತನ್ನ ಹೆಸರಿನಂತೆ ಸೌಮ್ಯವಾದ ಹುಡುಗಿ. ಆಕೆಯ ನತದೃಷ್ಟ ದಿನವೂ ಎಂದಿನಂತೆ ಕಾಲೇಜಿಗೆ ಬಂದು ಸಂಜೆ ವಾಪಸ್ಸು ಮನೆ ಕಡೆ ಹೊರಟಿದ್ಲು. ನೆಹರು ನಗರದ ಬಸ್ ಸ್ಟಾಪ್ ಬಳಿ ಬಸ್ಸು ಹತ್ತಿ ಕಬಕ ಜಂಕ್ಷನ್ ನಲ್ಲಿ ಇಳಿದು ಅಲ್ಲಿಂದ ಪೆರಮುಗರಿಗೆ ಹೋಗುವ ಕಾಲುದಾರಿಯಲ್ಲಿ ಬೀಸು ನಡಿಗೆಯಲ್ಲಿ ತನ್ನ ಮನೆಯತ್ತ ಹೊರಟಿದ್ಲು. ಕೈಯಲ್ಲಿ ಬಿಡಿಸಿದ್ದ ಕೊಡೆ ಇತ್ತು, ಹೆಗಲಲ್ಲಿ ಬ್ಯಾಗ್ ಇತ್ತು. ಮೇಲೆ ಆಕಾಶದಿಂದ ಧೋ ಎಂದು ಬಳೆ ಸುರಿಯುತ್ತಿತ್ತು. ಆ ನಿರ್ಜನ ಪ್ರದೇಶದಲ್ಲಿ ನಿರುದ್ವೇಗದಿಂದ ಹೋಗುತ್ತಿದ್ದ ಆ ಪಾಪದ ಹುಡುಗಿಗೆ ಗೊತ್ತಿರಲಿಲ್ಲ, ಸಾವು ಆಕೆ ಬೆನ್ನ ಹಿಂದೆ ಹೊಂಚು ಹಾಕಿ ಕೂತಿತ್ತು. ಆ ಸಮಯ ನಾನು ಫಸ್ಟ್ ಇಯರ್ನ ಆಟೋಮೊಬೈಲ್ನ ಸ್ಟೂಡೆಂಟ್ ಆಗಿದ್ದೆ. ವಿವೇಕಾನಂದ ಪಾಲಿಟೆಕ್ನ ನಾನು ಸ್ಟೂಡೆಂಟ್ ಆಗಿದ್ದೆ. ಬಹುಶಃ ಸೌಮ್ಯ ಭಟ್ ಎಂಬ ಹುಡುಗಿ ನಮ್ಮ ಊರಿನ ಆಸುಪಾಸು. ಯಾಕೆಂದರೆ ನಾನು ಕೋಲ್ಪೆಯಿಂದ ಬರ್ತಾಯಿದ್ದೆ, ನಾವು ಮಿತ್ತೂರಲ್ಲಿ ಬಸ್ಸಲ್ಲಿ ಹತ್ತುತ್ತಿದ್ವಿ. ಅವಳು ಕಬಕ್ಕ. ಬಹುಶಃ ಕಬಕ್ಕ ನಮ್ಮ ಶಾಲೆಯ ಪಕ್ಕವಿರುವಂಥದ್ದು. ನಮ್ಮ ಊರಿನ ಹೆಚ್ಚಿನ ಮಕ್ಕಳು ಅಲ್ಲಿಗೆ ಶಾಲೆಗೆ ಹೋದವರು. ಬಹುಶಃ ನಾನು ಅಲ್ಲಿ ಹೋಗಿಲ್ಲ, ನಾನು ಬೇರೆ ಕಡೆ SLC ಮುಗಿಸಿರುವಂಥದ್ದು. ನಾನು ಆವಾಗ 1-2 ಬಾರಿ ನೋಡಿದ್ದೇನೆ. ಬಹುಶಃ ಅವರನ್ನು ಆಗಾಗ ನೋಡಿದಂಥದ್ದು ಇರ್ತದೆ. ಅವತ್ತು ಮಧ್ಯಾಹ್ನ ಅಂದರೆ ಆ ಘಟನೆ ನಡೆದವತ್ತು ನಾವು ಹೇಗೂ ಪಾಲಿಟೆಕ್ನಿಕ್ ಇರುವ ಕಾರಣ ನಮಗೆ ಮಧ್ಯಾಹ್ನ ಮೇಲೆ ಪ್ರೊಜೆಕ್ಟ್ಗಳಿರ್ತದೆ, ಏನಾದಿದ್ದು ನಾವು ಹೊರಗಡೆ ಬೇಗ ಬರ್ತೀವಿ. ನಾವು ಅವತ್ತೊಂದು 3 ಗಂಟೆಗೆ ಬಂದಿದ್ದೇವೆ. ಬಂದು ನಗರದಲ್ಲಿ ಇರುವಾಗ ಆ ಹುಡುಗಿಯಲ್ಲಿ ನಾನು 3-4 ಗಂಟೆ ನೋಡಿದ ನೆನಪು ಅಷ್ಟೇ. ಅವತ್ತು ನಾವು ಹೋದಾಗ ಸಂಜೆಯ ಸಮಯ ನಮಗೆ ಒಂದು ಮಾಹಿತಿ ಬಂತು, ವಿವೇಕಾನಂದದ ವಿದ್ಯಾರ್ಥಿಯನ್ನು ಕೊಲೆ ಮಾಡಿದ್ದಾರೆ. ಆಗ ನಮ್ಮ ಊರಲ್ಲಿದ್ವಿ, ನಮ್ಮ ದೇವಸ್ಥಾನದಲ್ಲಿ ನಾಗರ ಪಂಚಮಿಯ ಸಂದರ್ಭ ಅದು. ನಾವು ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ ಯಾರು ಹೇಳಿದರು, ಹಾಗೆ ಕೊಲೆ ಮಾಡಿದ್ದಾರೆ ಅಂತ, ಯಾರಂತ ಗೊತ್ತಿಲ್ಲ ಅಂತ. ಹುಡುಕಾಟ, ಮತ್ತು ಆಚೆ ಓಡಿದ್ದಾನೆ ಅಂತ, ಈಚೆ ಓಡಿದ್ದಾನೆ ಅಂತ ಎಲ್ಲ ಮಾಹಿತಿಯಲ್ಲಿ ಹೇಳ್ತಾಯಿದ್ರು. ಮತ್ತು ಮರುದಿವಸ ನಮಗೆ ಗೊತ್ತಾದ ಪ್ರಕಾರ ಅವ ಮಿತ್ತೂರಿನವರೆಗೆ ಬಂದಿದ್ದಾನೆ ಅಂತ. ಅಲ್ಲಿಗೆ ಅಂಗಡಿ ಇತ್ತು, ಒಂದು ಗೂಡಂಗಡಿ ಇದೆ, ಈಗಲಿದೆ ಆ ಗೂಡಂಗಡಿ. ಆ ಗೂಡಂಗಡಿಯ ಸಮೀಪ ಸಂಜೆ ಹೊತ್ತು 6:30 ಗಂಟೆಗೆ ಓಡಿಕೊಂಡು ಬಂದಿದ್ದಾನೆ. ಮುಖದಲ್ಲೆಲ್ಲ ಈ ಮರದ ಗೆಲ್ಲೆಲ್ಲ ತೆರಚಿದಂಥ ರಕ್ತ ಸ್ವಲ್ಪ ಬರ್ತಾ ಇತ್ತು. ಅಲ್ಲಿ ಬಂದು ಕೇಳಿದಂತೆ, ದುಡ್ಡು ಕೇಳಿದ್ರೆ ಕೇಳಿದ ಹೋಗ್ಲಿಕ್ಕೇನ. ಆಗ ಅವ್ರು ಎಂತ ಅಂತ ಕೇಳಿದೆ. ಅದು ನಾನು ಬರುವಾಗ ಮುಖಕ್ಕೆಲ್ಲ ಒರೆಸಿದೆ ಅಂತ ಹೇಳಿಕೊಂಡು ಅಂಗೆಲ್ಲ ಸ್ವಲ್ಪ ಇದಾಗಿತ್ತು. ಅಶ್ರಫು ಮಿತ್ತೂರಿನವರೆಗೆ ಬಂದಿದ್ದ ಅಂತ ಮಾಹಿತಿ. ಅದು ಅಂಗಡಿಯವ್ರು ನೀನು ಕೇಳಿದರೆ ಅವ್ರು ಹೇಳ್ಬೋದು, ಹೌದು ಅಂತ ಅವ್ರು ಮಾತಾಡ್ತಿದ್ರು. ನನಗೆ ಆ ಒಂದು ನೆನಪಿದೆ. ಅದು ಆಯಿತು. ಅವ ಕಬಕ್ಕದವನೇ, ಅಲ್ಲಿ ಮನೆ, ಅಲ್ಲಿ ಹಿಂದ್ಗಡೆ ಸಾಧಾರಣ ಕೆದಿಲ ವ್ಯಾಪ್ತಿ ಹತ್ತಿರ ಏನೋ ಬರ್ತಿದ್ದವನ ಮನೆಯಲ್ಲಿ. ಸ್ವಲ್ಪ ಭಾರಿ ಹತ್ತಿರ ಅಲ್ಲ, ಸ್ವಲ್ಪ ದೂರವೇ. ಬಟ್ ಅಲ್ಲಿಯ ಮಾಹಿತಿಗಳು ಮತ್ತು ಆ ಜಾಗಕ್ಕೆ ಸಂಬಂಧಪಟ್ಟ ಗೊತ್ತಿರುವಂಥ ವ್ಯಕ್ತಿಗೆ 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ಇದ್ರೂ ಹತ್ತಿರ ಅಂತ ಹೇಳುವಂಥದ್ದು. ಅಶ್ರಫ್ ಭಾರತೀಯ ಸೇನೆಯಲ್ಲಿ ಮರಾಠ ಪದಾತಿ ದಳದಲ್ಲಿದ್ದ. ವಯಸ್ಸು 22. ಸೌಮ್ಯಳಿಗಿಂತ ವಯಸ್ಸಿನಲ್ಲಿ 1-2 ವರ್ಷಕ್ಕೆ ದೊಡ್ಡವ. ಆತ ಕೆದಿಲ ಬಳಿಯ ಕುದಂಬ್ಲಾಜೆಯವ. ಸೌಮ್ಯಳ ಮನೆಯ ಆಸುಪಾಸಿನವನೇ. ಆಕೆಯ ಮನೆಯವರ ಪರಿಚಯ ಆತನಿಗೆ ಚೆನ್ನಾಗಿಯೇ ಇತ್ತು. ರಜೆ ಮೇಲೆ ಊರಿಗೆ ಬಂದಿದ್ದ ಎಂದು ಕೆಲವರು, ಸೈನ್ಯದಿಂದ ಓಡಿ ತಪ್ಪಿಸಿಕೊಂಡು ಬಂದಿದ್ದ ಅಂತ ಇನ್ನು ಕೆಲವರು ಆತನ ಬಗ್ಗೆ ಹೇಳುತ್ತಾರೆ. ಊರಿಗೆ ಬಂದ ಅಶ್ರಫ್ನಲ್ಲಿ ಕಾಮ ಹೆಡೆ ಎತ್ತಿತ್ತು ಎಂಬುದಕ್ಕೆ ಸೌಮ್ಯಳ ಕೊಲೆಗೆ ವಾರಗಳ ಹಿಂದೆ ಅದೇ ಊರಿನಲ್ಲಿ ನಡೆದ 2 ಘಟನೆಗಳು ಸಾಕ್ಷಿ.
ಅದು ಕೊಲೆಗೆ ಮುಂಚೆಯೇ ಬೆಳಕಿಗೆ ಬರುತ್ತಿದ್ದರೆ ಆ ಮುಗ್ಧ ಹುಡುಗಿ ಬದುಕಿಕೊಳ್ಳುತ್ತಿದ್ಲೋ ಏನೋ ಗೊತ್ತಿಲ್ಲ. ಆದರೆ ಅಂತಹದೊಂದು ಅವಕಾಶ ಖಂಡಿತ ಇತ್ತು. ಕಬಕದಲ್ಲಿ ಬಸ್ ಇಳಿದು ನಡೆದುಕೊಂಡು ಹೊರಟಿದ್ದ ಸೌಮ್ಯಾಳನ್ನ ಕಳ್ಳ ಬೆಕ್ಕಿನಂತೆ ಅಶ್ರಫ್ ಹಿಂಬಾಲಿಸಿದ್ದ. ಆ ಕಾಲುದಾರಿಯ ಇಕ್ಕೆಲಗಳಲ್ಲೂ ದಟ್ಟ ಕಾಡು, ಜೊತೆಗೆ ಇಳಿ ಸಂಜೆ ಹೊತ್ತು ಕತ್ತಲಾವರಿಸಿತ್ತು. ಅದಕ್ಕೆ ಇನ್ನಷ್ಟು ದಟ್ಟತೆಯನ್ನು ತುಂಬಿತ್ತು ಕರಿಮುಗಿಲು. ದಾರಿಯುದ್ದಕ್ಕೂ ಮಳೆ ಸುರಿಯುವ ಜಿಟಿ ಜಿಟಿ ಸದ್ದು. ಸೌಮ್ಯ ಕಬಕದಿಂದ 1 ಕಿಲೋಮೀಟರ್ ಸಾಗುತ್ತಲೇ ತೀರಾ ನಿರ್ಜನ ಪ್ರದೇಶ ಬಂದು ತಲುಪಿದ್ಲು. ಅದು ಎಂತಹವರಲ್ಲೂ ಭೀತಿ ಹುಟ್ಟಿಸುವ ವಾತಾವರಣ. ಅಲ್ಲೇ ಕಟ್ಟುಮಸ್ತಾದ ದೇಹದ ಕ್ರೂರಿ ಅಶ್ರಫ್ ಹೆದರಿದ ಹರಿಣದಂತಿದ್ದ. ಸೌಮ್ಯಾಳ ಮೇಲೆ ಹುಲಿಯಂತೆ ಎರಗಿದ್ದ. ಸೌಮ್ಯ ತನ್ನ ತಾಕತ್ತು ಮೀರಿ ಪ್ರತಿಭಟಿಸಿದ್ಲು. ಅಶ್ರಫ್ನನ್ನ ಕೆಡವಿ ಅಲ್ಲಿಂದ ಓಟಕ್ಕಿತ್ತಿದ್ಲು. ತಪ್ಪಿಸಿಕೊಂಡ ಸೌಮ್ಯಾಳನ್ನ ನೋಡಿ ಅಶ್ರಫ್ ವ್ಯಗ್ರನಾಗಿದ್ದ. ಓಡಿ ಹೋಗುತ್ತಿದ್ದ ಆಕೆಯ ಮೇಲೆ ಹಂತಕ ಚೂರಿಯಿಂದ ದಾಳಿ ಮಾಡಿದ್ದ. ಸರಿಸುಮಾರು 17 ಬಾರಿ ಆ ಗುಬ್ಬಿ ಗಾತ್ರದ ದೇಹದ ಮೇಲೆ ಇರಿತಿದ್ದ. ರಕ್ತ ಕೋಡಿಯಂತೆ ಹರಿದು ಮಳೆ ನೀರಿನೊಂದಿಗೆ ಬೆರೆತಿತ್ತು. ಆಕೆಯ ಕೂಗಾಟ, ಚೀರಾಟ ಆ ಮಳೆಯ ಸದ್ದಿನಲ್ಲಿ ಅರಣ್ಯ ರೋಧನವಾಯಿತು. ಸೌಮ್ಯ ಉಸಿರು ಚೆಲ್ಲಿದಳು. ನಿರ್ದಯಿ, ನಿಷ್ಕರುಣಿ, ಕಟುಕ ಹಂತಕ ತನ್ನ ಆಯುಧದೊಂದಿಗೆ ಜಾಗ ಖಾಲಿ ಮಾಡಿದ್ದ. ಜೀವನದ ಬಗ್ಗೆ ಅಸಂಖ್ಯಾತ ಕನಸುಗಳನ್ನ ಹೊತ್ತಿದ್ದ ಸೌಮ್ಯ ಅನಾಥವಾಗಿ ನೆಲದ ಮೇಲೆ ಕಾಡಿನ ಮಧ್ಯೆ ಶವವಾಗಿ ಬಿದ್ದಿದ್ದಳು. ಕಾಲೇಜಿನಿಂದ ಮನೆಗೆ ಬಂದ ಮಗಳಿಗಾಗಿ ಮನೆಯವರು ಹುಡುಕಾಟ ಆರಂಭಿಸಿದಾಗ ಮಗಳು ಕಾಡಿನ ಮಧ್ಯೆ ಶವವಾಗಿ ಬಿದ್ದಿರೋದು ಗೊತ್ತಾಗಿದೆ. ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತದೆ. ಸಹಪಾಠಿಗಳು, ಕಾಲೇಜ್ ಮೇಟುಗಳು, ಊರವರು ಕ್ಷುದ್ರರಾಗುತ್ತಾರೆ. ಇಡೀ ಪುತ್ತೂರು ಬೂದಿ ಮುಚ್ಚಿದ ಕೆಂಡವಾಗುತ್ತದೆ. ಕಬಕದಲ್ಲಿ ಸೌಮ್ಯಾಳನ್ನ ಅಶ್ರಫ್ ಆ ದಿನ ಸಂಜೆ ಫಾಲೋ ಮಾಡುತ್ತಿದ್ದ ಎಂಬುದನ್ನ ನೋಡಿದವರಿದ್ರು. ಆ ಮಾಹಿತಿ ಪೊಲೀಸರಿಗೆ ಸಿಕ್ಕಿ ಆತನ ಮನೆಗೆ ಹೋದಾಗ ರಕ್ತ ಸಿಕ್ತ ಬಟ್ಟೆ ತೊಳೆಯಲು ಹಾಕಿದ್ದ ಬಕೆಟ್ನಲ್ಲಿತ್ತು. ಆರೋಪಿ ಸಿಕ್ಕಿ ಹಾಕಿಕೊಂಡಿದ್ದ. ಕೃತ್ಯ ನಡೆದ 3 ಗಂಟೆಯಲ್ಲಿ ಆತ ಪುತ್ತೂರು ನಗರ ಠಾಣೆಯಲ್ಲಿದ್ದ. ರಾಟೆ ಹಾಕಿ ಪೊಲೀಸರು ಬಾಯಿ ಬಿಡಿಸಿದ್ರು. ಇದೇ ವೇಳೆ ತನಿಖೆ ನಡೆಸುತ್ತಿದ್ದ ಪೊಲೀಸರೊಬ್ಬರು ಹಂತಕ ಹುಚ್ಚ ಅಂತ ಅಂದುಬಿಟ್ರು. ಆಗ ರಾಜ್ಯದಲ್ಲಿ ಜೆಎಚ್ ಪಟೇಲ್ ನೇತೃತ್ವದಲ್ಲಿ ಜನತಾದಳ ಸರ್ಕಾರವಿತ್ತು. BA ಮೊಹಿದ್ದೀನ್ ಉಸ್ತುವಾರಿ ಸಚಿವರಾಗಿದ್ದರು. ಆರೋಪಿ ಹುಚ್ಚನಾದರೆ ಸುಲಭವಾಗಿ ಬೇಲ್ ಸಿಗುತ್ತದೆ, ಶಿಕ್ಷೆ ತಪ್ಪುತ್ತದೆ. ಸರ್ಕಾರ ಮತ್ತು ಸಚಿವರು ವೋಟ್ ಬ್ಯಾಂಕಿಗಾಗಿ ಆರೋಪಿಗೆ ಹುಚ್ಚರ ಪಟ್ಟ ಕಟ್ಟುತ್ತಿದ್ದಾರೆ ಎಂಬ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇನ್ನು ಆ ಭಾಗದ ಧಾರ್ಮಿಕ ಮುಖಂಡರೊಬ್ಬರು ಸರ್ಕಾರದ ಮೇಲೆ ಒತ್ತಡ ಹಾಕಿಸಿ ಈ ರೀತಿ ಮಾಡಿಸುತ್ತಿದ್ದಾರೆ ಎಂಬ ಗುಳ್ಳು ಕೂಡ ಹಬ್ಬಿತ್ತು. ಇದೆಲ್ಲ ಪರಿಣಾಮ ಕೊಲೆ ನಡೆದ ರಾತ್ರಿ ಪುತ್ತೂರು ನಿಧಾನವಾಗಿ ಉದ್ವಿಗ್ನಗೊಳ್ಳಲು ಆರಂಭಗೊಂಡಿತು. ಮರುದಿನ ನಡೆದದ್ದು ಪುತ್ತೂರು ಹಿಂದೆಂದೂ ಕಂಡಿರದ ಭಯಾನಕ ಘಟನೆಯ ಸರಮಾಲೆ. ಕಲ್ಲು ತೂರಾಟ, ಸೆಕ್ಷನ್ 144, ಕರ್ಫ್ಯೂ, ಇದೆಲ್ಲವನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳುತ್ತೇವೆ. ಸಿಕ್ಕ ಅಂಗಡಿಗಳ ಎಲ್ಲ ಶಟರ್ಗಳನ್ನು ಹೊಡೆದಿದ್ದಾರೆ. ಏನೆಲ್ಲ ಆಗಿದೆ, ಇಲ್ಲಿ ಲಾಠಿ ಚಾರ್ಜ್ಗಳಾಯಿತು. ಅಶ್ರಫ್ ಮಾಡಿದ್ದು ಅವತ್ತು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ತಪ್ಪೇ. ಯಾರು ಹೆಣ್ಣು ಮಕ್ಕಳನ್ನು ಒಬ್ಬ ಅಶ್ರಫ್ ಕೊಂದಿಯಾನೋ, ಯಾವ ಹೆಣ್ಣು ಮಕ್ಕಳನ್ನು ಇನ್ನೊಬ್ಬ ಹಿಂದೂ ಕೊಲ್ತಾನೋ, ಎಲ್ಲವೂ ತಪ್ಪಿ. ತನ್ನ ಎಲ್ಲಿಯೂ ನಾವು ಸರಿ ಅಂತ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಬಗ್ಗೆ ಮುಖ್ಯಮಂತ್ರಿ ಆದ ನಂತರ ಯಾವುದೇ ರೀತಿಯ ತನಿಖೆಗೆ ಬಿಡಲಿಲ್ಲ ಅವರು. ಅದರ ನಂತರ ಸೆಂಟ್ರಲ್ ಮಿನಿಸ್ಟರ್ ಆದರು, ಅವರದೇ ಸರ್ಕಾರ ಇತ್ತು, ಆ ಬಗ್ಗೆ ಮಾತಾಡಲಿಲ್ಲ. ಮಾಡುವುದಿಲ್ಲ, ಇವತ್ತಿಗೂ ಮಾಡುವುದಿಲ್ಲ. ಇವತ್ತಿಗೂ ಅವರು ರಾಜಕೀಯನೇ ಮಾಡ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಪಕ್ಷವನ್ನು ಬದಲಿಸಲಿಕ್ಕೆ ಹೊರಟಿದ್ದಾರೆ. ಅದು ಬಿಟ್ಟು ಇದು ಅಶ್ರಫ್ ಏನಾದ, ಸೌಮ್ಯ ಕೇಸ್ ಏನಾಯಿತು, ಹಿಂದೂಗಳನ್ನ ಉಪಯೋಗ ಮಾಡಿಕೊಂಡಿದ್ದಾರೆ. ಇವರು ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಒಂದು ಸೌಮ್ಯ ಭಟ್ನ ಕೇಸ್ ಏನಾಯ್ತದೆ ಇವತ್ತಿಗೂ ಕೇಳ್ತಾ ಇಲ್ಲ. ಇದನ್ನು ಪ್ರಶ್ನಿಸುವಂತ ವಿಷಯ ಯಾರಿಗೂ ಬೇಡ. ಯಾವ ವ್ಯಕ್ತಿ ಸತ್ರು ಪಕ್ಷಕ್ಕೆ ಲಾಭ ಅನ್ನುವಂಥ ರೀತಿಯಲ್ಲಿ ಸಂಘಟನೆ ಪಕ್ಷ ಬೆಳೆಯುತ್ತದೆ ಹೊರತು ಒಬ್ಬ ಹಿಂದುವಿನ ಮನೆ ಅಧಪತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೇವಲ ಅವರ ಸಾವಿನ ಮೇಲೆ ಮಣೆ ಕಟ್ಟುವಂಥ ಕೆಲಸ